67ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಾಜ್ಯದ ಎಲ್ಲಾ ಕಡೆ ಏಕಕಾಲದಲ್ಲಿ ಹಾಡುವ ಕೋಟಿ ಕಂಠ ಗಾಯನ ಕಾರ್ಯಕ್ರಮ ಅಕ್ಟೋಬರ್ 28ರಂದು ಕೊಂಬಿಟ್ಟು ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯಿತು. ಸುಮಾರು 3,000 ಮಂದಿಯಿಂದ ಕೋಟಿ ಕಂಠ ಗಾಯನ ಮೊಳಗಿತು. ನಾಡು ನುಡಿಯ ಬಗ್ಗೆ ಅಭಿಯಾನ ಮೂಡಿಸುವ, ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಮೂಡಿಸುವ ಗೀತೆ, ಕವನಗಳನ್ನು ನಾಡಿನ ಹೆಮ್ಮೆಯ ಕವಿಗಳು ರಚಿಸಿದ್ದು, ಇವುಗಳ ಕೇಳುವಿಕೆಯು ನಮ್ಮಲ್ಲಿ ಅಭಿಮಾನವನ್ನ ಮೂಡಿಸುವ ದೃಷ್ಟಿಯಿಂದ ಸರ್ಕಾರದ ವತಿಯಿಂದ ಆಯೋಜಿಸಲಾದ ಕೋಟಿ ಕಂಠ ಗೀತಗಾಯನ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಕಡೆ ಏಕಕಾಲದಲ್ಲಿ ನನ್ನ ನಾಡು ನನ್ನ ಹಾಡು ಸಮೂಹ ಗೀತಗಾಯನ ಕೊಂಬಿಟ್ಟು ತಾಲೂಕು ಕ್ರೀಡಾಂಗಣದಲ್ಲೂ ನಡೆಯಿತು. ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಈ ನಾಡಿನ ಎಲ್ಲಾ ಜನರ ಭಾವನೆ ಮತ್ತೊಮ್ಮೆ ಉದ್ದೀಪನಗೊಳಿಸುವ ಕೆಲಸ ಸರ್ಕಾರದಿಂದ ಆಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆ ಸಮರ್ಪಿಸಿದರು. ಈ ನಾಡಿನ ಎಲ್ಲ ಜನರ ಭಾವನೆಯನ್ನು ಮತ್ತೊಮ್ಮೆ ಉದ್ದೀಪನ ಮಾಡುವಂತ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಯಾರ್ಯಾರು ಸೇರಿದಿರ ತಮಗೆಲ್ಲರಿಗೂ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸಿದ, ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಿದ ಎಲ್ಲರೂ ಮತ್ತೊಮ್ಮೆ ಈ ತಾಯಿನಾಡಿಗಾಗಿ, ಕನ್ನಡ ಮಾತೆಗಾಗಿ ಜೀವನವನ್ನು ಉಡುಪಾಗಿಡೋಣ ಅಂತ ಹೇಳಿ ಹಾರೈಸಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಮಂಗಳೂರು, ತಾಲೂಕು ಆಡಳಿತ ಪುತ್ತೂರು ಇದರ ವತಿಯಿಂದ ನಡೆದ ಕೋಟಿ ಕಂಠ ಗಾಯನ ಕಾರ್ಯಕ್ರಮದಲ್ಲಿ ಶಾಸಕ ಸಂಜೀವ ಮಠಂದೂರು, ಸಹಾಯಕ ಕಮಿಷನರ್ ಗಿರೀಶ್ ನಂದನ್, ತಹಶೀಲ್ದಾರ್ ನಿಸರ್ಗಪ್ರಿಯ, ಪೌರಾಯುಕ್ತ ಮಧು ಎಸ್ ಮನೋಹರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಉಮೇಶ್ ನಾಯಕ್, ನಗರಸಭಾ ಸದಸ್ಯರು ಸಹಿತ ವಿವಿಧ ತಾಲೂಕು ಮಟ್ಟದ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಗಳು, ವಿವಿಧ ಸಂಘ ಸಂಸ್ಥೆಗಳು, ಶಾಲಾ ವಿದ್ಯಾರ್ಥಿಗಳು ಸೇರಿ ಒಟ್ಟು 3,000 ಮಂದಿ ಕೋಟಿ ಕಂಠ ಗಾಯನದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದ ಆರಂಭದಲ್ಲಿ ನಾಡಗೀತೆ, ಉದಯವಾಗಲಿ ಕನ್ನಡ ನಾಡು, ಬಾರಿಸು ಕನ್ನಡ ಡಿಂಡಿಮವ, ಹಚ್ಚೆವು ಕನ್ನಡದ ದೀಪ, ವಿಶ್ವ ವಿನೂತನ ವಿದ್ಯಾಚೇತನ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ ಒಟ್ಟು 6 ಗಾಯನ ಹಾಡಲಾಯಿತು. ವಿದೂಷಿ ಸುಚಿತ್ರಾ ಹೊಳ್ಳ, ವಿದೂಷಿ ಶುಭಾರಾವ್, ವಿದೂಷಿ ಪವಿತ್ರ ರೂಪೇಶ್, ಸ್ಮಿತಾ ಶ್ರೀಬಿ, ಶಶಿಕಲಾ ಟಿ, ಶಿಕ್ಷಣ ಸಂಯೋಜಕ ಹರಿಪ್ರಸಾದ್ ಅವರು ಹಾಡು ಹಾಡುತ್ತಿದ್ದಂತೆ ಎಲ್ಲರೂ ಧ್ವನಿಗೂಡಿಸಿದರು. ಹಾಡಿನ ಕೊನೆಯಲ್ಲಿ ಕೊಂಬಿಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಉಪಪ್ರಾಂಶುಪಾಲ ವಸಂತ ಮೂಲ್ಯ ಕೋಟಿ ಕಂಠ ಸಂಕಲ್ಪ ವಿಧಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಕೊಂಬಿಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಈಶ್ವರ್ ಭಟ್ ಸ್ವಾಗತಿಸಿದರು. ಶಿವರಾಮ ಕಾರಂತ ಪ್ರೌಢಶಾಲೆಯ ಮುಖ್ಯ ಗುರು ಜಲಜಾಕ್ಷಿ ವಂದಿಸಿದರು. ಶಿಕ್ಷಕ ಬಾಲಕೃಷ್ಣ ಕಾರ್ಯಕ್ರಮ ನಿರೂಪಿಸಿದರು. ಶುಭಾರಂಭಗೊಂಡಿದೆ ಆಶೀರ್ವಾದ್ ಫರ್ನಿಚರ್. ಎಲ್ಲಾ ಬಗೆಯ ಫರ್ನಿಚರ್ ಐಟಂಗಳ ಬೃಹತ್ ಶೋರೂಮ್. ಮರ, ಸ್ಟೀಲ್, ಪ್ಲಾಸ್ಟಿಕ್ ಫರ್ನಿಚರ್ಗಳು, ದೇವರ ಮಂಟಪ, ಕುಶನ್ ಸೋಫಾ, ಕಬೋರ್ಡ್ ಮತ್ತು ಎಲ್ಲಾ ರೀತಿಯ ಪೀಠೋಪಕರಣಗಳ ಅಮೋಘ ಸಂಗ್ರಹ. ಗ್ರಾಹಕರಿಗೆ ಶುಭಾರಂಭ ಮತ್ತು ಹಬ್ಬಗಳ ಕೊಡುಗೆ. 10ರಿಂದ 30% ವರೆಗೆ ಕಡಿತ, ಜೊತೆಗೆ ಖಚಿತ ಉಡುಗೊರೆಗಳು. ಸುಗಮ ಖರೀದಿಗೆ ಸುಲಭ ಕಂತುಗಳ ಯೋಜನೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ. ಸಂಪರ್ಕಿಸಿ ಆಶೀರ್ವಾದ್ ಫರ್ನಿಚರ್, ಹೋಟೆಲ್ ಸಂತೃಪ್ತಿ ಹಿಂಭಾಗ, ಸಚಿನ್ ಆರ್ಕಿಡ್, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಕಾಂಟ್ಯಾಕ್ಟ್ 9845304532, 9035131118. ಶ್ರೀರಾಮನಾಥ ಫರ್ನಿಚರ್, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು.